ಸುಮಾರು 4 ವರ್ಷಗಳ ಹಿಂದೆ ಸುಧಾಮೂರ್ತಿ ಅವರು ಮತ್ತೆ ನಾರಾಯಣ್ ಮೂರ್ತಿ ಅವರು ಒಂದು ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿರ್ತಾರೆ. IIT ಕಾನ್ಪುರ್ನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಒಂದು ಸಂಭಾಷಣೆ ನಡೆಸ್ತಾರೆ. ಆವಾಗ ನಡೆದಂತಹ ಒಂದು ಮಾತುಕತೆ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ತುಂಬ ವೈರಲ್ ಆಗಿದೆ. ಏನು ಆ ವಿಡಿಯೋ ಅಂತ ನೋಡೋದಾಯಿತು ಅಂತಂದರೆ, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು ಒಂದು ಪ್ರಸಂಗನ ಹಂಚ್ಕೊತಾರೆ. ಒಮ್ಮೆ ಅವರು ಲಂಡನ್ನಿಂದ ಏರೋಪ್ಲೇನಲ್ಲಿ ಬರ್ತಿರ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಕರೀನಾ ಕಪೂರ್ ಕೂತಿರ್ತಾರಂತೆ. ಹಲವಾರು ಜನ ಅಭಿಮಾನಿಗಳು ಬಂದು ಕರೀನಾ ಕಪೂರ್ ಅವ್ರನ್ನ ಬಂದು ಭೇಟಿ ಮಾಡಿ ನಮಸ್ತೆ ಮೇಡಮ್ ಅಂತೆಲ್ಲ ಅವರ ಒಂದು ಅಭಿಮಾನನ ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವ್ರನ್ನ ಕೂಡ ಬಂದು ಹಲವಾರು ಜನ ಭೇಟಿ ಮಾತಾಡಿಸಿ ಕೆಲವೊಂದು ಅಷ್ಟು ವಿಚಾರಗಳನ್ನ ಹಂಚ್ಕೊತಾರೆ. ನಾರಾಯಣ್ ಮೂರ್ತಿ ಅವರು ಮಾತಾಡ್ತಾರೆ. ಆದರೆ ಕರೀನಾ ಕಪೂರ್ ಅವ್ರನ್ನ ಬಂದು ಭೇಟಿ ಮಾಡಿದಾಗ ಅಥವಾ ಅವ್ರನ್ನ ಬಂದು ಜನ ಮಾತಾಡಿಸಿದಾಗ ಅವ್ರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡಲ್ಲ. ಸುಮ್ಮನೆ ಅವ್ರ ಪಾಠಕ್ಕೆ ಅವ್ರು ಕೂತಿರ್ತಾರೆ. ಜನರ ಒಂದು ಅಭಿಮಾನನ ಅವರು ತಿರಸ್ಕರಿಸ್ತಾರೆ. ಅದು ನಾರಾಯಣ್ ಮೂರ್ತಿ ಅವ್ರಿಗೆ ಚೂರು ಇಷ್ಟ ಆಗಲ್ಲ. ಅದನ್ನು ಅವರು ಈ ಕಾನ್ಫರೆನ್ಸ್ನಲ್ಲಿ ಹೇಳ್ತಾರೆ. ಈ ಥರ ಜನ ಯಾವಾಗ ಅಭಿಮಾನನ ಅಥವಾ ಅಫೆಕ್ಷನ್ ಅಂತ ಏನು ಕರೀತಾರೆ ಅದನ್ನು ತಗೊಂಬಂದು ನಮ್ಮ ಹತ್ರ ಕೊಟ್ಟಾಗ, ಅದನ್ನ ನೀಡಿದಾಗ ಅದನ್ನು ನಾವು ಪ್ರತಿಕ್ರಿಯಿಸಬೇಕು. ಒಂದು ಸಣ್ಣ ಥ್ಯಾಂಕ್ಸ್ ಆದರೂ ಹೇಳಬೇಕು. ಕನಿಷ್ಠ ಥ್ಯಾಂಕ್ಸ್ ಹೇಳಲಿಲ್ಲ ಅಂತಂತಂದರೆ ಒಂದು ಕೃತಜ್ಞತೆ ಅನ್ನೋದು ಕಳ್ಕೊಂಡ್ರಂಥ ಒಬ್ಬ ವ್ಯಕ್ತಿಯ ಒಂದು ಗುಣ ಅದಾಗುತ್ತೆ ಅನ್ನೋದನ್ನು ಹೇಳಿದ್ರು. ಹೀಗೆ ಹೇಳ್ತಿರ್ಬೇಕಾದ್ರೆ ಸುಧಾಮೂರ್ತಿ ಅವರು ಅವರ ಒಂದು ಅನುಭವನ ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂದರೆ, ಹೀಗೆ ನಾರಾಯಣ್ ಮೂರ್ತಿ ಅವರು ಅವರ ಅನುಭವನ ಹಂಚ್ಕೊಂಡಾಗ ಸುಧಾಮೂರ್ತಿ ಅವರು ಕೂಡ ಒಂದು ಚಿಕ್ಕದಾಗ ಅವರ ಒಂದು ಅನುಭವನೂ ಹೇಳ್ತಾರೆ. ಅವ್ರು ಹೀಗೆ ಒಮ್ಮೆ ಫ್ಲೈಟಲ್ಲಿ ಹೋಗಬೇಕಾದ್ರೆ ಯಾರೋ ಒಂದು ಹೆಂಗಸು ಅವ್ರನ್ನ ಪಕ್ಕದಲ್ಲಿ ಕೂತ್ಕೊತಾರೆ. ಅವ್ರನ್ನೆಲ್ಲೋ ನೋಡ್ದಂಗಿರುತ್ತೆ. ನೀವು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದ್ರಾ ಅಂತ ಕೇಳ್ತಾರೆ. ಆಕೆ ಇಲ್ಲ ಅಂತಾರೆ. ನಂತರ ನೀವೇನೋ ನನ್ನ ವಿದ್ಯಾರ್ಥಿ ಆಗಿದ್ದೀರಾ ಅಥವಾ ಒಂದೇ ಡಯಸ್ ಮೇಲೆ ಒಂದೇ ವೇದಿಕೆಯಲ್ಲಿ ನಾವು ಯಾವತ್ತನ ಕೂತು ಒಂದು ಸಭೆಯಲ್ಲಿ ಭಾಗಿಯಾಗಿದ್ವಾ ಅಂದರೆ ಅದಕ್ಕೂ ಇಲ್ಲ ಅಂತಾರೆ. ಆಮೇಲೆ ಇಷ್ಟೇ ಕೇಳಿದ್ರು ಆಕೆ ಮಾತಾಡ್ಸಕ್ ಹೋಗಲ್ವಂತೆ ಸುಧಾಮೂರ್ತಿ ಅವ್ರ ಪಕ್ಕ ಕೂತಿರುವಂಥ ಹೆಂಗಸು. ಈಗ ಸರಿ ಇನ್ನೇನು ಕೇಳೋದು ಅಂತ ಸುಮ್ಮನಾಗಿ ಪಕ್ಕದಲ್ಲಿ ಒಂದು ಮ್ಯಾಗ್ಝಿನ್ ಇರುತ್ತೆ. ತೆಗೆದು ನೋಡಿದಾಗ ಮ್ಯಾಗ್ಝಿನಲ್ಲಿ ಒಂದು ಫೋಟೋ ಇರುತ್ತೆ. ಆ ಫೋಟೋನು ಈ ಹೆಂಗಸು ಒಂದೇ ರೀತಿ ಇರ್ತಾರೆ. ನೋಡಿದ್ರೆ ಆಕೆ ಒಂದು ಫಿಲಮ್ ಹೀರೋಯಿನ್. ಅಯ್ಯೋ ಅವ್ರು ಮಾತಾಡಲಿಲ್ಲ, ಈಕೆ ಫಿಲಮ್ ಹೀರೋಯಿನ್ ಸರಿ ಅಂತ ಆಕೆ ಸುಮ್ಮನೆ ಹೋಗ್ತಾರಂತೆ ಸುಧಾಮೂರ್ತಿ. ಇದು ಒಂದು ಕನಿಷ್ಠ ಸೌಜನ್ಯ ಇರಬೇಕು ಅನ್ನುವಂತಹ ಒಂದು ವಿಷಯನ ಇವರಿಬ್ರು ಬಹಳ ಸೂಕ್ಷ್ಮವಾಗಿ ಸಟಲ್ ಆಗಿ ಹೇಳಿದ್ದಾರೆ. ಈ ಹಿಂದೆ ನೋಡೋದಾಯ್ತು ಅಂತಂದ್ರೆ, ಇದೇ ಸುಧಾಮೂರ್ತಿ ಅವರು ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಭಾಗಿಯಾಗಿದ್ದಾಗ ಅಮಿತಾಬ್ ಬಚ್ಚನ್ ಅವರು ಸುಧಾಮೂರ್ತಿ ಅವರಿಗೆ ಒಂದು ಒಳ್ಳೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಅವ್ರು ಮಾಡಿರುವಂತಹ ಸಮಾಜಕ್ಕೆ ಮಾಡಿರುವಂತಹ ಸೇವೆ, ಅವರ ಕಾರ್ಯವೈಖರಿಗಳನ್ನೆಲ್ಲ ಬಹಳ ಗಂಭೀರವಾಗಿ ಅವರು ಅದನ್ನ ಪರಿಗಣಿಸಿ, ಅಂದ್ರೆ ಒಂದು ದೊಡ್ಡ ಸಮಾಜ ಸೇವೆ ಅಂತಾನೆ ಹೇಳಿ ಆಕೆ ಎಂಟ್ರಿ ಕೊಟ್ಟಿದ ತಕ್ಷಣ ಸ್ಟುಡಿಯೋ ಒಳಗಡೆ ಅವ್ರ ಕಾಲಿಗೆ ಬೀಳ್ತಾರೆ ಅಮಿತಾಬ್ ಬಚ್ಚನ್ ಅವರು. 70-80ರ ದಶಕದಲ್ಲಿ ಅಮಿತಾಬ್ ಬಚ್ಚನ್ ಅಂತಂದ್ರೆ ಒಂದು ದೇವ್ರ ಸ್ಥಾನ ಕೊಟ್ಬಿಟ್ಟಿದ್ರು. ಅವ್ರನ್ನ ನೋಡ್ತಾ ಇದ್ದಿದ್ದು ಒಂಥರ ಅಂಬಾಸಿಡರ್ ಆಫ್ ಇಂಡಿಯಾ ಅಂತ ಇವತ್ತಿಗೂ ನಾವು ನೋಡ್ತೀವಿ. ಅಂಥವ್ರು ಸುಧಾಮೂರ್ತಿ ಕಾಲಿಗೆ ಬೀಳ್ತಾರೆ ಅಂದ್ರೆ ಅದೊಂದು ರೇರ್ ಸೈಟ್. ಅವರು ಸುಧಾಮೂರ್ತಿ ಅವ್ರಿಗೆ ಕೊಟ್ಟ ಮರ್ಯಾದೆ ಅನ್ನೋದಕ್ಕಿಂತ ಅವ್ರು ಮಾಡಿದ ಕೆಲಸಗಳಿಗೆ ಅವರು ಅದನ್ನ ಪರಿಗಣಿಸಿ ಅವರು ಕೊಟ್ಟಂತ ಒಂದು ಮರ್ಯಾದೆ ಅಂತಾನೆ ಹೇಳ್ಬೋದು ನಾವು. ಅವ್ರ ಕೆಲಸಗಳಿಗೆ ಕೊಟ್ಟಂತಹ ಒಂದು ಮರ್ಯಾದೆ. ತಕ್ಷಣ ಸುಧಾಮೂರ್ತಿ ಅವ್ರು ಏನ್ ಮಾಡ್ತಾರೆ, ಅಮಿತಾಬ್ ಬಚ್ಚನ್ ಅವ್ರ ಕಾಲಿಗೆ ಬಿದ್ದುಬಿಡ್ತಾರೆ. ಅಯ್ಯೋ ನೀವು ತುಂಬಾ ದೊಡ್ಡವರು ಅಂತ ಹೇಳ್ಬಿಟ್ಟು. ಇದು ವಿನಯ, ವಿಧೇಯತೆ ಮತ್ತೆ ಗೌರವ ಅಂತ ನಾವೇನ್ ಕರಿತೀವೋ ಈ ಒಂದು ಸಣ್ಣ ಒಂದು ನಡತೆಯಲ್ಲಿ ನಾವು ಅದನ್ನ ಕಂಡುಕೊಂಡ್ವಿ. ಸೊ ಇದನ್ನ ಆ ವೇದಿಕೆಯಲ್ಲಿ ಅವ್ರೇನು ಹಂಚ್ಕೊಳ್ಳಿಲ್ಲ. ಆದರೆ ಒಂದು ನಿದರ್ಶನ ಹೀಗಿದೆ ಅನ್ನೋದನ್ನ ನಾವು ಅವ್ರನ್ನ ನೋಡಿ ಕಲ್ತಿದ್ದೀವಿ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀವಿ.